ವಿಘ್ನ ವಿನಾಶಕ ಪ್ರಥಮ ಪೂಜಿತ ಗಣೇಶ, ವಿದ್ಯೆ ಮತ್ತು ಜ್ಞಾನದ ಅಧಿಪತಿ. ಗಣೇಶ ಹಬ್ಬದ ದಿನ ಚಂದ್ರ ದರ್ಶನ ಮಾಡಿದವರು ಚೋರನೆಂಬ ಅಪಖ್ಯಾತಿಗೆ ಗುರಿಯಾಗುತ್ತಾರೆ. ಅದಕ್ಕೆ ಶಮಂತಕೋಪಾಖ್ಯಾನದ ಪುರಾಣದಲ್ಲಿ ಈ ಬಗ್ಗೆ ಉಲ್ಲೇಖ ಇದೆ. ಇನ್ನೊಂದು ಕಥೆಯ ಪ್ರಕಾರ ಎಲ್ಲರೂ ಕೊಟ್ಟ ಸಿಹಿ ತಿಂಡಿಗಳನ್ನ ತಿಂದು ಡೊಳ್ಳ ಹೊಟ್ಟೆಯನ್ನ ಉಬ್ಬಿಸಿ ತನ್ನ ವಾಹನ ಇಲಿಯ ಮೇಲೆ ಸವಾರಿ ಮಾಡುತ್ತಾ ಬರುತ್ತಿದ್ದಾಗ ಇಲಿಯ ಮೇಲೆ ಕುಳಿತಿದ್ದ ಗಣೇಶ ಕೆಳಗೆ ಬೀಳುತ್ತಾನೆ. ಅದನ್ನ ಚಂದ್ರ ನೋಡಿ ಅಪಹಾಸ್ಯ ಮಾಡುತ್ತಾನೆ. ಇದರಿಂದ ಸಿಟ್ಟಾದ ಗಣೇಶ ಚತುರ್ಥಿಯಂದು ಯಾರು ನಿನ್ನನ್ನು ದರ್ಶನ ಮಾಡುತ್ತಾರೋ ಅವರಿಗೆ ಚೋರ ಎಂಬ ಅಪಖ್ಯಾತಿ ಬರಲಿ ಎಂದು ಚಂದ್ರನಿಗೆ ಶಾಪ ನೀಡುತ್ತಾನೆ. ಹೌದು, ಗಣೇಶನ ಮಹಿಮೆ ಹಾಗೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕರ್ನಾಟಕದಲ್ಲಿ ಇರುವ ಪ್ರಸಿದ್ಧ ವಿನಾಯಕ ದೇವಸ್ಥಾನಗಳ ಮಾಹಿತಿಯನ್ನ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ದೊಡ್ಡ ಗಣೇಶ ದೇವಸ್ಥಾನ ಬೆಂಗಳೂರು. ದೊಡ್ಡ ಗಣೇಶನ ದೇವಸ್ಥಾನ ಬೆಂಗಳೂರಿನ ಪ್ರತಿಷ್ಠಿತ ಬಸವನಗುಡಿ ಪ್ರದೇಶದಲ್ಲಿದೆ. ಬೆಂಗಳೂರಿನಲ್ಲಿರುವ ಹಲವು ಪುರಾತನ ದೇವಾಲಯಗಳ ಪೈಕಿ ಬಸವನಗುಡಿಯ ದೊಡ್ಡ ಗಣೇಶ ದೇವಾಲಯ ಅತ್ಯಂತ ಪ್ರಮುಖವಾಗಿದ್ದು ಹಾಗೂ ಅತ್ಯಂತ ಪುರಾತನವಾಗಿದ್ದು ಕಹಳೆ ಬಂಡೆ ಅಥವಾ ಬ್ಯೂಗಲ್ ರಾಕ್ ಉದ್ಯಾನಕ್ಕೆ ಹೊಂದಿಕೊಂಡಿರುವ ವಿಶಾಲ ಪ್ರದೇಶದಲ್ಲಿ ದೊಡ್ಡ ಗಣೇಶನ ದೇವಾಲಯವಿದೆ. ಗರ್ಭಗುಡಿಯಲ್ಲಿ ಏಕಶಿಲೆಯಲ್ಲಿ ಕಡದಂತಹ 8 ಅಡಿ ಎತ್ತರ ಹಾಗೂ 12 ಅಡಿ ಅಗಲ ಇರುವ ಗಣೇಶನ ವಿಗ್ರಹ ಅತ್ಯಂತ ಆಕರ್ಷಕವಾಗಿದೆ. ಈ ಗಣಪ ಸ್ವಯಂ ಉದ್ಭವ ಗಣಪ ಎಂದು ಕೂಡ ಕರೆಯುತ್ತಾರೆ. ಸುಮಾರು 450 ವರ್ಷಗಳಷ್ಟು ಹಳೆಯದಾದ ಈ ದೇವಾಲಯವನ್ನ 1537ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜ ಬೆಂಗಳೂರಿನ ಸಂಸ್ಥಾಪಕ ಕೆಂಪೇಗೌಡ ಅವರು ನಿರ್ಮಿಸಿದ್ದರು. ಈ ದೇವಸ್ಥಾನದ ಪಕ್ಕದಲ್ಲಿಯೇ ಬುಲ್ ಟೆಂಪಲ್ ಕೂಡ ಇರುವುದು. ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನ. ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನ ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿದೆ. ಪುರಾಣಗಳಲ್ಲಿ ಈ ದೇಗುಲವನ್ನ ಕುಂಭಾಶಿ ದೇವಾಲಯವೆಂದು ಕರೆಯಲಾಗುತ್ತಿತ್ತು. ಈಗಲೂ ಕೂಡ ಆನೆಗುಡ್ಡೆ ದೇವಾಲಯವನ್ನ ಕುಂಭಾಶಿ ದೇವಾಲಯವೆಂದು ಕೂಡ ಕೆಲವರು ಕರೆಯುತ್ತಾರೆ. ಈ ದೇವಾಲಯದಲ್ಲಿರುವ ಗಣೇಶ ಸ್ವಯಂಭೂ ಎಂದು ಹೇಳಲಾಗುತ್ತಿದೆ. ಪುರಾಣಗಳ ಪ್ರಕಾರ ಈ ಕ್ಷೇತ್ರದಲ್ಲಿ ಬರಗಾಲ ಬಂದಾಗ ಅಗಸ್ತ್ಯ ಮುನಿಗಳು ವರುಣನ ಮನವೊಲಿಸಲು ಯಜ್ಞವೊಂದನ್ನ ಇಲ್ಲಿ ನೆರವೇರಿಸಿದ್ದರು. ಈ ಯಜ್ಞವನ್ನ ಭಂಗಗೊಳಿಸಲು ಕುಂಭಾಸುರನೆಂಬ ರಾಕ್ಷಸನು ಋಷಿ ಮುನಿಗಳಿಗೆ ಕಿರುಕುಳ ಕೊಡುತ್ತಿದ್ದನು. ಋಷಿ ಮುನಿಗಳನ್ನ ಕಾಪಾಡಲು ಭೀಮ ಗಣೇಶನಿಂದ ವರವಾಗಿ ಪಡೆದಿದ್ದ ಗದೆಯಿಂದ ಕುಂಭಾಸುರನನ್ನು ಸಂಹಾರ ಮಾಡುತ್ತಾನೆ. ಹೀಗಾಗಿ ಈ ಸ್ಥಳಕ್ಕೆ ಕುಂಭಾಶಿ ಎನ್ನುವ ಹೆಸರು ಬಂತೆಂದು ಇತಿಹಾಸ ಸಾರುತ್ತದೆ. ಮಹಾಗಣಪತಿ ದೇವಾಲಯ ಗೋಕರ್ಣ. ಗೋಕರ್ಣ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಆತ್ಮಲಿಂಗ ಗಣೇಶನ ದೇವಾಲಯ ಸೇರಿದಂತೆ 10 ದೇವಸ್ಥಾನಗಳು ಗೋಕರ್ಣದ ಸುತ್ತಮುತ್ತ ಇವೆ. ಅದರಲ್ಲಿ ಕೋಟಿ ತೀರ್ಥ, ಕಡಲ ತೀರ ಇನ್ನೂ ಪ್ರಸಿದ್ಧಿಯಾಗಿವೆ. ಇಲ್ಲಿರುವ ಓಂ ಬೀಚ್ ಕೂಡ ಅತ್ಯಂತ ಹೆಸರುವಾಸಿಯಾಗಿದೆ. ಆತ್ಮಲಿಂಗ ಇರುವ ಮಹಾಬಲೇಶ್ವರ ದೇವಸ್ಥಾನ ಸಮೀಪ ಮಹಾಗಣಪತಿಯ ದೇವಾಲಯವಿದೆ. ಭಕ್ತರು ಮೊದಲು ಗಣಪನನ್ನ ಪೂಜಿಸಿ ತರುವಾಯ ಆತ್ಮಲಿಂಗಕ್ಕೆ ಪೂಜೆ ಸಲ್ಲಿಸುವ ಸಂಪ್ರದಾಯವಿದೆ. 3ನೇ ಅಥವಾ 4ನೇ ಶತಮಾನದಲ್ಲಿ ಈ ದೇವಾಲಯ ನಿರ್ಮಾಣಗೊಂಡಿರಬೇಕೆಂದು ಇತಿಹಾಸ ಸಾರುತ್ತದೆ. ಈ ಮೂರ್ತಿಯು ಕದಂಬರ ಕಾಲದ್ದಾಗಿದೆ. ನಿಂತ ಭಂಗಿಯಲ್ಲಿರುವ ಈ ದ್ವಿಭುಜ ಗಣಪತಿ ಅರ್ಧ ವೃತ್ತಾಕಾರದ ನಡುಭಾಗವನ್ನ ಹೊಂದಿದೆ. ಪೌರಾಣಿಕ ಹಿನ್ನೆಲೆಯ ಪ್ರಕಾರ ರಾವಣ ಪರಶಿವನಿಂದ ಆತ್ಮಲಿಂಗವನ್ನು ಪಡೆದು ಲಂಕೆಗೆ ಹೋಗುತ್ತಿರುವಾಗ ಗೋಕರ್ಣಕ್ಕೆ ಬರುತ್ತಾನೆ. ಸಂಧ್ಯಾ ವಂದನೆ ಮಾಡುವ ಸಮಯದಲ್ಲಿ ಆತ್ಮಲಿಂಗವನ್ನ ಹೇಗೆ ಕೆಳಗಿಡಬೇಕೆಂದು ನೋಡುತ್ತಿರುವಾಗ ದೂರದಲ್ಲಿ ಒಬ್ಬ ಬಾಲಕ ಕಾಣುತ್ತಾನೆ. ಇದು ಎಲ್ಲ ದೇವರ ಒಂದು ನಾಟಕವಾಗಿತ್ತು. ದೇವರ ಕೋರಿಕೆಯಂತೆ ಗಣಪ ಗೋಕರ್ಣಕ್ಕೆ ಬಂದು ರಾವಣನಿಂದ ಆತ್ಮಲಿಂಗವನ್ನು ಪಡೆದು ಭೂಮಿಯ ಮೇಲೆ ಇಟ್ಟು ಪ್ರತಿಷ್ಠಾಪನೆ ಮಾಡುತ್ತಾನೆ. ಇದರಿಂದ ಕೋಪಗೊಂಡ ರಾವಣ ಗಣಪತಿಯ ತಲೆ ಮೇಲೆ ಹೊಡೆಯುತ್ತಾನೆ. ಇದಕ್ಕಾಗಿ ಈ ದೇವಸ್ಥಾನದಲ್ಲಿರುವ ಗಣೇಶನ ಮೂರ್ತಿಯ ತಲೆಯ ಮೇಲೆ ಕುಳಿಯೊಂದನ್ನು ನೀವು ಕಾಣಬಹುದು. ಹಟ್ಟಿಯಂಗಡಿ ಸಿದ್ಧಿವಿನಾಯಕ ದೇವಸ್ಥಾನ. ಹಟ್ಟಿಯಂಗಡಿ ದೇವಾಲಯವು ಉಡುಪಿಯಲ್ಲಿದೆ.
ಈ ದೇವಾಲಯವು ಆಲೂಪ ರಾಜರ ಕಾಲದಲ್ಲಿ ನಿರ್ಮಿಸಲಾಗಿದ್ದು ಆ ಕಾಲದಲ್ಲಿಯೇ ಗಣೇಶನ ವಿಗ್ರಹವನ್ನು ಕೂಡ ಸ್ಥಾಪಿಸಲಾಗಿತ್ತು. ಹಟ್ಟಿ ಅಂಗಡಿ ದೇವಾಲಯ ವರಾಹಿ ನದಿ ತಡದಲ್ಲಿದೆ. ಈ ದೇವಾಲಯ ಹೇಗಿತ್ತು ಎಂಬುದರ ಬಗ್ಗೆ ಇತಿಹಾಸದಲ್ಲಿ ಈಗಲೂ ಕೂಡ ಮಾಹಿತಿ ಇಲ್ಲ. ಆದರೆ ಈಗಿರುವ ದೇವಾಲಯವನ್ನು ಮೊದಲಿಗೆ 1924ರಲ್ಲಿ ಗಣಪಯ್ಯ ಭಟ್ಟರು ಜೀರ್ಣೋದ್ಧಾರ ಮಾಡಿದ ದಾಖಲೆಗಳಿವೆ. ಕಳೆದ 50 ವರ್ಷಗಳಲ್ಲಿ ದೇವಾಲಯ ಪ್ರಸಿದ್ಧಿಗೆ ಬಂದು ಇಲ್ಲಿ ಜೀರ್ಣೋದ್ಧಾರ ಹಾಗೂ ಅಭಿವೃದ್ಧಿಯ ಕಾರ್ಯಗಳು ಸಾಕಷ್ಟು ನಡೆದಿವೆ. ಈ ದೇವರಲ್ಲಿ ಏನೇ ಬೇಡಿಕೊಂಡರೂ ಆ ಹರಕೆಗಳು ಈಡೇರುತ್ತವೆ ಅನ್ನುವ ನಂಬಿಕೆ ವಿಶ್ವಾದ್ಯಂತ ಹೆಸರುವಾಸಿಯಾಗಿದೆ. ಇಡಗುಂಜಿ ವಿನಾಯಕನ ದೇವಾಲಯ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿರುವ ಈ ದೇವಾಲಯ ಸಾಕಷ್ಟು ಪವಾಡಗಳಿಗೆ ಹೆಸರುವಾಸಿಯಾಗಿದೆ. ಈ ಗ್ರಾಮದವರು ಹಾಗೂ ಅಕ್ಕಪಕ್ಕದ ಗ್ರಾಮದವರು ಈ ಗಣೇಶ ಸಾಕಷ್ಟು ಶಕ್ತಿಶಾಲಿ ಎಂದು ನಂಬುತ್ತಾರೆ. ವಿನಾಯಕನನ್ನ ಇಲ್ಲಿ ಮಹೋತಭಾರ ಶ್ರೀ ವಿನಾಯಕ ದೇವರು ಎಂದು ಕರೆಯುತ್ತಾರೆ. ಈ ದೇವಸ್ಥಾನದಲ್ಲಿ ವಿನಾಯಕ ಮೂರ್ತಿಯು ನಿಂತಿರುವ ದ್ವಿಭುಜ ಭಂಗಿಯಲ್ಲಿ ಸುಮಾರು 88 ಸೆಂಟಿಮೀಟರ್ ಎತ್ತರ ಹಾಗೂ 59 ಸೆಂಟಿಮೀಟರ್ ಅಗಲವನ್ನ ಹೊಂದಿದೆ. ಗಣಪತಿಯ ವಾಹನ ಮೂಷಿಕ ಅಂದರೆ ಇಲ್ಲಿ ಮೂರ್ತಿಯ ಪಕ್ಕದಲ್ಲಿ ನೋಡಲು ನಿಮಗೆ ಸಿಗುವುದಿಲ್ಲ. ನಿಜಕ್ಕೂ ಇದೊಂದು ಅಪರೂಪದ ದೇವಸ್ಥಾನವಾಗಿದೆ. ಯಾಕಂದ್ರೆ ನೀವು ಯಾವುದೇ ದೇವಸ್ಥಾನಕ್ಕೆ ಹೋದರೆ ಗಣೇಶನ ಪಕ್ಕ ಇಲಿ ಇದ್ದೇ ಇರುತ್ತದೆ. ದ್ವಾಪರ ಯುಗದ ಅಂತ್ಯ ಮತ್ತು ಕಲಿಯುಗದ ಪ್ರಾರಂಭಕ್ಕೆ ನಾಂದಿಯಾದ ದೇವಾಲಯ ಇದು ಕರ್ನಾಟಕದಾದ್ಯಂತ ಅತಿ ಹೆಚ್ಚು ಹೆಸರುವಾಸಿಯಾಗಿರುವಂತಹ ದೇವಾಲಯವಾಗಿದೆ. ಪುರಾಣದ ಪ್ರಕಾರ ಕೃಷ್ಣ ತನ್ನ ಅವತಾರದ ನಂತರ ತನ್ನ ದೈವಿಕ ಮನೆಗೆ ಹಿಂದಿರುಗಲು ಕಲಿಯುಗದ ಪ್ರಾರಂಭದಲ್ಲಿ ಭೂಮಿಯನ್ನು ಬಿಡುವ ಸಂದರ್ಭದಲ್ಲಿ ಜನರು ಹೆದರಿಕೊಳ್ಳುತ್ತಾರೆ. ಹೀಗಾಗಿ ಹೆದರಿದ ನಂತರ ಜನರಿಗೆ ಸಾಂತ್ವನ ನೀಡಲು ವಾಕಿಲ್ಯರ ನೇತೃತ್ವದಲ್ಲಿ ಋಷಿ ಮುನಿಗಳು ಗಣೇಶನನ್ನ ಕುರಿತು ಅಡೆತಡೆಗಳನ್ನ ಹೋಗಲಾಡಿಸಲು ಹೋಮ ಹವನಗಳನ್ನ ಕೈಗೊಳ್ಳುತ್ತಾರೆ. ಅವರ ಭಕ್ತಿಗೆ ಮೆಚ್ಚಿ ಸಂತೋಷಗೊಂಡ ಗಣೇಶನು ಅವರಿಗೆ ಮುಂದೆ ಯಾವುದೇ ತೊಂದರೆ ಇಲ್ಲದೆ ಯಾವುದೇ ಅಡೆತಡೆಗಳೇ ಬಾರದಂತೆ ಸಹಾಯ ಮಾಡಲು ಇದೇ ಸ್ಥಳದಲ್ಲಿ ಇರುತ್ತೇನೆ ಎಂದು ಆಶ್ವಾಸನೆ ನೀಡುತ್ತಾನೆ. ಅದರಂತೆ ಗಣೇಶ ಈಗಲೂ ಇಲ್ಲಿ ಸ್ವಯಂಭುವಾಗಿ ನಿಂತಿದ್ದಾನೆ ಎನ್ನುವುದು ಇಲ್ಲಿನ ಸ್ಥಳೀಯರು ಕೊಟ್ಟಂತಹ ಮಾಹಿತಿಯಾಗಿದೆ. ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನ. ಈ ದೇವಸ್ಥಾನವು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿದ್ದರೆ ಈ ಕ್ಷೇತ್ರದ ವಿಶೇಷವೇನೆಂದರೆ ಇಲ್ಲಿನ ಆರಾಧ್ಯ ದೇವರಾದ ಗಣಪತಿಗೆ ಗರ್ಭಗುಡಿಯೇ ಇಲ್ಲ. ಈ ಕ್ಷೇತ್ರವು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಿಂದ ಸುಮಾರು 35 ಕಿಲೋಮೀಟರ್, ಧರ್ಮಸ್ಥಳದಿಂದ ಸುಮಾರು 16 ಕಿಲೋಮೀಟರ್ ದೂರದಲ್ಲಿದೆ. ಭಕ್ತರು ಈ ದೇವಾಲಯಕ್ಕೆ ಹರಕೆ ರೂಪದಲ್ಲಿ ಗಂಟೆಯನ್ನ ನೀಡುವುದು ಇಲ್ಲಿನ ವಿಶೇಷತೆಯಾಗಿದೆ. ಈ ಸ್ಥಳದ ಪುರಾಣದ ಪ್ರಕಾರ ಹಿಂದೆ ಈ ಪ್ರಾಂತ್ಯವನ್ನು ಆಳುತ್ತಿದ್ದ ರಾಜಮನೆತನದವರ ಆರಾಧ್ಯ ದೇವರಾದ ಗಣೇಶನ ದೇವಸ್ಥಾನವು ರಾಜಮನೆತನವರಿಗೆ ಮಾತ್ರ ಮೀಸಲಾಗಿತ್ತು. ನಂತರ ಈ ಪ್ರಾಂತ್ಯವನ್ನ ಆಕ್ರಮಿಸಿದ ಶತ್ರುಗಳು ಇಡೀ ಪ್ರಾಂತ್ಯ ಹಾಗೂ ರಾಜಮನೆತನವನ್ನೇ ನಾಶ ಮಾಡುತ್ತಾರೆ. ಬಹುದಿನಗಳ ಕಾಲ ಕಾಡಿನ ಮಧ್ಯೆ ಮುಚ್ಚಿ ಹೋಗಿದ್ದ ಈ ಗಣಪನ ವಿಗ್ರಹವು ಕೆಲ ದನಗಾಯಿಗಳಿಗೆ ಸಿಗುತ್ತದೆ. ಅವರು ಅತ್ಯಂತ ಭಕ್ತಿ ಭಾವದಿಂದ ಈ ಗಣಪನನ್ನ ತಂದು ಒಂದು ಪ್ರಾಶಸ್ತ್ಯವಾದ ಜಾಗದಲ್ಲಿ ಪ್ರತಿಷ್ಠಾಪಿಸುತ್ತಾರೆ. ಆ ಗಣಪತಿನಿಗೆ ನೈವೇದ್ಯವಾಗಿ ತಮ್ಮಲ್ಲಿ ಬೆಳೆದಿರುವ ಸೌತೆಕಾಯಿಯನ್ನು ನಿತ್ಯವಾಗಿ ಅರ್ಪಿಸುತ್ತಾರೆ. ಈ ಕಾರಣದಿಂದ ಈ ಸ್ಥಳಕ್ಕೆ ಸೌತಡ್ಕ ಅಂದ್ರೆ ಸೌತೆ, ಅಡ್ಕ ಅಂದ್ರೆ ಬಯಲು ಪ್ರದೇಶ ಎಂದರ್ಥ ಎನ್ನುವುದು ಈ ಹೆಸರಿನ ಅರ್ಥವಾಗಿದೆ. ಒಂದು ವೇಳೆ ದೇವಸ್ಥಾನಕ್ಕೆ ಗರ್ಭಗುಡಿ ಕಟ್ಟಿದರೆ ನಿರ್ಮಾಣ ಕಾರ್ಯ ಒಂದೇ ದಿನದಲ್ಲಿ ಮುಗಿಯಬೇಕೆಂದು ಮತ್ತು ದೇವಾಲಯ ಕಾಶಿ ವಿಶ್ವನಾಥನಿಗೆ ಕಾಣುವಷ್ಟು ಎತ್ತರದಲ್ಲಿ ಕಟ್ಟಿಸಬೇಕೆಂದು ಶಿವ ತನ್ನ ಭಕ್ತರೊಬ್ಬನ ಕನಸಿನಲ್ಲಿ ಹೇಳಿದ ಕಾರಣ ಈ ದೇವಸ್ಥಾನಕ್ಕೆ ಗರ್ಭಗುಡಿ ನಿರ್ಮಾಣವಾಗಿಲ್ಲ ಎನ್ನುವುದು ಇಲ್ಲಿನ ಪ್ರಚಲಿತ ಕಥೆಯಾಗಿದೆ. ಸ್ನೇಹಿತರೆ, ಇವಷ್ಟೇ ಗಣೇಶನ ಪ್ರಸಿದ್ಧಿ ದೇವಾಲಯಗಳಲ್ಲ. ಇನ್ನೂ ಹಲವಾರು ದೇವಾಲಯಗಳು ನಮ್ಮ ಕರ್ನಾಟಕದಲ್ಲಿ ಅಲ್ಲದೆ ಭಾರತಾದ್ಯಂತ ಇವೆ. ಅವುಗಳ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಕೊಡುತ್ತೇನೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ಗಣೇಶ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.